परम पूज्य ಶ್ರೀ ವಿಶ್ವ ಪ್ರಸನ್ನ ಸ್ವಾಮೀಜಿ ಪೇಜಾವರ ಮಠಾಧೀಶರು ಹಾಗೂ ಶ್ರೀ ಅಯೋಧ್ಯ ರಾಮ ಮಂದಿರ ಟ್ರಸ್ಟ್ನ ಸದಸ್ಯರು, ಅದೇ ರೀತಿಯಾಗಿ ಶ್ರೀಯುತ ವಿನಯ್ ಕುಮಾರ್ ಸುರಗಿ ಮಾಜಿ ಸಚಿವರು, ಮಾಜಿ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ, ಶ್ರೀಯುತ ಗೋಪಾಲ್ ಪೂಜಾರಿ ಮಾಜಿ ಶಾಸಕರು ಬೈಂದೂರು ಕ್ಷೇತ್ರ, ಅನಿಲ್ ಬಿ ಮಾದಾರ್ ಠಾಣಾಧಿಕಾರಿ ಹಿರಿಯಡ್ಕ, ಚಂದ್ರಶೇಖರ್ ಹೆಗ್ಡೆ ಗೌರವಾಧ್ಯಕ್ಷರು ಕುರುಗುಚ್ಚ ಸೇವಾ ಸಮಿತಿ ಕುಕ್ಕೆಹಳ್ಳಿ, ಶ್ರೀಯುತ ವಿನೋದ್ ಶೆಟ್ಟಿ ಗೌರವಾಧ್ಯಕ್ಷರು ಕುರುಗುಚ್ಚ ಸೇವಾ ಸಮಿತಿ ಮತ್ತು ದೈವಾರಾಧಕರ ಒಕ್ಕೂಟ ಉಡುಪಿ, ಸುಧಾಕರ್ ಕುಲಾಲ್ ಅಧ್ಯಕ್ಷರು ಕೊರಗುಚ್ಚ ಸೇವಾ ಸಮಿತಿ, ಅದೇ ರೀತಿಯಾಗಿ ರಾಜೀವ್ ಆಳ್ವ ಉದ್ಯಮಿಗಳು, ಅದೇ ರೀತಿಯಾಗಿ ಶೇಖರ್ ಕಾಫಿ ತೋಟ ಡಿಎಸ್ಎಸ್ ಮುಖಂಡರು, ಎಲ್ಲ ಅತಿಥಿ ಅಭ್ಯಾಗತರು ಕೂಡ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾಗರಾಜ್ ಹೆಗಡೆ ಹಾವಂಜಿ ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಕುಕ್ಕೆಹಳ್ಳಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಪುರಂದರ ಕೋಟ್ಯಾನ್, ಅದೇ ರೀತಿಯಾಗಿ ಶ್ರಮಿಕ ತರುಣರ ತಂಡ ಬೈರಂಪಳ್ಳಿ ಇದರ ಸಂಸ್ಥಾಪಕರಾದಂತಹ ಶ್ರೀಯುತ ಸಂತೋಷ್ ಕುಮಾರ್ ಬೈರಂಪಳ್ಳಿ ತಾವೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಸನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮವೂ ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು ಎಂದಾಗ ದೇವರನ್ನು ಪ್ರಾರ್ಥಿಸುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ. ಹಾಗಾಗಿ ಇದೀಗ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ಶ್ರೀರಕ್ಷಾ ಮತ್ತು ಬಳಗ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನ ಸಿದ್ಧಿ ಪೂಜೆಗೆ ವಿನಾಯಕ, ಭಜನ ಸಿದ್ಧಿ ಪೂಜೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ.
ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಅತಿಥಿ ದೇವೋಭವ ಅನ್ನುವಂತಹ ಸಂಸ್ಕೃತಿ ನಮ್ಮದು. ಅಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತಿಥಿಗಳನ್ನು ದೇವರೆಂದೇ ಪರಿಗಣಿಸಲಾಗಿದೆ. ಹಾಗಾಗಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನು ಕಾರ್ಯಕ್ರಮಕ್ಕೆ ಗೌರವ ಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಪ್ರೀತಂ ಶೆಟ್ಟಿ ಇವರು. ಹಾಗೂ ಈ ಕೊರಗಜ್ಜೆ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದಂಥ ಚಂದ್ರಶೇಖರ್ ಹೆಗಡೆ ಅವರಿಗೂ ಹಾಗೂ ಇನ್ನೊಬ್ಬರು ಈ ಕ್ಷೇತ್ರದ ಗೌರವಾಧ್ಯಕ್ಷರಾದಂಥ ವಿನೋದ್ ಶೆಟ್ಟಿ ಅವರಿಗೂ ಹಾಗೂ ಈ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಸುಧಾ ಕಾಲ್ಕುಲಾಲ್ ಅವರಿಗೂ ಹಾಗೂ ಇಲ್ಲಿ ನೆಲೆದಿರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾನು ಒಂದೆರಡು ವಾಕ್ಯದಲ್ಲಿ ನನ್ನ ವಿಚಾರವನ್ನು ತಿಳಿಸಲಿಕ್ಕೆ ಈ ಕ್ಷೇತ್ರದ ಬಗ್ಗೆ ತಿಳಿಸಲು ಇವತ್ತು ನಮಗೆ ಏನು ಹೇಳಬೇಕು ಏನು ಹೇಳಬಾರದು ಅನ್ನೋಂತೇಳಿ ತೋಚ್ತಲ್ಲ. ಯಾಕಂತ ಹೇಳಿದ್ರೆ ನಾನು ಇದು ಕಾರ್ಯಕ್ರಮ ಮಾಡಿದ್ದು ನನ್ನ ಕೊರಗಜ್ಜನ ಅನುಗ್ರಹದಿಂದ. ಯಾಕಂತ ಹೇಳಿದ್ರೆ ಇದಕ್ಕೆ ಅನುಗ್ರಹ ಕೊಟ್ಟದ್ದು ಅಂತ ಹೇಳಿದ್ರೆ ನನ್ನ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಮೊದಲು ನಾನು ಪ್ರಣಾಮವನ್ನು ಸಲ್ಲಬೇಕು. ಯಾಕಂತ ಹೇಳಿದ್ರೆ ಅವರು ಜನ್ಮ ಕೊಟ್ಟು ನನ್ನ ತಂದೆ ತಾಯಿಯವರು ಜನ್ಮ ಕೊಟ್ಟದ್ರಿಂದ ನನಗೆ ಇಷ್ಟು ದೊಡ್ಡ ಭಗವಂತನೊಂದು ಕೆಲಸ ಮಾಡಿಕೊಂಡು ಆ ಸ್ವಾಮಿಗಳ ಆಶೀರ್ವಾದದಿಂದ ಆ ಒಂದು ಶ್ರೀರಾಮ ಜನ್ಮಭೂಮಿಯನ್ನು ವೃದ್ಧಿ ಮಾಡಿಸುವ ಒಂದು ಟ್ರಸ್ಟ್ನ ಅಧ್ಯಕ್ಷರಾದ ಇಡೀ ಭಾರತ ದೇಶಕ್ಕೆ ಹೆಸರು ತಂದಂಥ ಆ ಸ್ವಾಮಿಗಳ ದಿವ್ಯ ಪಾದವನ್ನು ಇಲ್ಲಿಗೆ ಕರ್ಕೊಂಡು ಬರುವಂಥ ಅನುಗ್ರಹ ಮಾಡಿಕೊಟ್ಟಂಥ ನಮ್ಮ ಕೊರಗಜ್ಜೆ ಹಾಗೂ ಮಾಲಿಂಗೇಶ್ವರ ದೇವರು ಹಾಗೂ ನಮ್ಮ ದುರ್ಗಾಪರಮೇಶ್ವರಿಗೆ ಅನುಗ್ರಹದಿಂದ ಈ ಒಂದು ಸುಂದರವಾದ ಒಂದು ಚಿಕ್ಕದ ಒಂದು ಕಾರ್ಯಕ್ರಮವನ್ನು ಈ ಕ್ಷೇತ್ರದಲ್ಲಿ ಮಾಡಬೇಕಂತೇಳಿ ಆ ದೇವರು ಪ್ರೇರೇಪಣೆ ಕೊಟ್ಟರು. ಹಲವಾರು ನನ್ನ ಸ್ನೇಹಿತರು ನನಗೆ ಮಾರ್ಗದರ್ಶನ ಕೊಟ್ಟರು. ಇವತ್ತೊಂದು ಸಣ್ಣ ರೀತಿಯ ಸಭಾ ಕಾರ್ಯಕ್ರಮವನ್ನು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಸ್ವಾಮಿ ಕೊರಗಜ್ಜನ ಅನುಗ್ರಹ, ಅವನು ಮಾಡಿದಂಥ ಉತ್ತಮವಾದ ಕೆಲವು ಕೆಲಸಗಳು ಹಾಗೂ ಅವರು ಇಲ್ಲಿಗೆ ಬಂದಂಥ ವ್ಯಕ್ತಿಗಳಿಗೆ ಕೊಟ್ಟಂಥ ಗರಿಗಂಧ ಫಲಿಸಿ ಈ ಒಂದು ದಿವ್ಯ ಕ್ಷೇತ್ರವನ್ನು ಮಾಡಿ ಆ ಸ್ವಾಮಿಗಳನ್ನು ಇಲ್ಲಿ ಬರುವಾಗೆ ಮಾಡಿದಂಥ ಆ ದಿವ್ಯ ಕ್ಷೇತ್ರಕ್ಕೆ ನಾನು ಮತ್ತೊಮ್ಮೆ ಪ್ರಣಾಮವನ್ನು ಸಲ್ಲಿಸ್ತಾ ಹಾಗೂ ಈ ಕ್ಷೇತ್ರ 2-2.5 ವರ್ಷಗಳ ಹಿಂದೆ ಈ ಕ್ಷೇತ್ರ ಸ್ಥಾಪನೆಗೊಂಡಿತು. ಇದು 165 ವರ್ಷಗಳ ಹಿಂದೆ ಇಲ್ಲಿ ಮಣ್ಣಿನಡಿಯಲ್ಲಿದ್ದಂಥ ದೇವರನ್ನು ನನಗೆ ಕಷ್ಟ ಬಂದಾಗ ಕಾಲದಲ್ಲಿ ಅದನ್ನು ವಿಮರ್ಶೆ ಮಾಡಿದಾಗ ಪ್ರಶ್ನೆಯಲ್ಲಿ ಚಿಂತನೆ ಇಟ್ಟಾಗ ಹಾಗೂ ಬೇರೆ ಬೇರೆ ಕಡೆ ನಾನು ಹೋಗಿ ವಿಮರ್ಶೆ ಮಾಡಿದಾಗ ಈ ಕ್ಷೇತ್ರದಲ್ಲಿ ಕೊರಗಜ್ಜೆ ಸಾನ್ನಿಧ್ಯ ಇದೆ ಅಂತೇಳಿ ವಿಮರ್ಶೆ ಮಾಡಿದಾಗ ಅದನ್ನು ನಂಬಲೇಬೇಕು ಅಂತೇಳಿ ಮಾಡಿದಾಗ ನಾನು 5 ವರ್ಷ ನಂಬದೆ ನಾನು ಗೌಪ್ಯವಾಗಿ ಇಟ್ಟುಕೊಂಡೆ. ನನಗೆ ಮೇಲಿಂದ ಮೇಲೆ ಕಷ್ಟ ಬಂದಾಗ ಮತ್ತೊಂದು ಸಲ ದಿವ್ಯ ಚಿಂತನೆಗೆ ಹೋದಾಗ ಈ ಕೊರಗಜ್ಜೆ ಸ್ನಾನವನ್ನು ಮಾಡಲೇಬೇಕು ಅಂತೇಳಿ ನನಗೆ ನುಡಿ ಕೊಟ್ಟು, ನೀನು ನನ್ನನ್ನು ಪ್ರತಿಷ್ಠೆ ಮಾಡು, ನಂಬು, ನಿನ್ನನ್ನು ಒಳ್ಳೆಯದು ಮಾಡ್ತೇನೆ ಅಂತೇಳಿ ಅಭಯ ಕೊಟ್ಟು, ಅದೇ ರೀತಿಯಾಗಿ ಆ ನಂಬಿಕೆಯ ಮುಖಾಂತರ ಅಜ್ಜ ಅವತ್ತು ಏನು ಹೇಳಿದ್ದಾನೆ ಅದೇ ಪ್ರಕಾರವಾಗಿ ಇವತ್ತು ದಿವ್ಯವೇದ ಕ್ಷೇತ್ರವಾಗಿ ಮಾರ್ಪಾಡಾಗಿ ಇವತ್ತು ಕೊರಗಜ್ಜನಿಗೆ ನಿತ್ಯ ನಿರಂತರ ಸೇವೆ ಮಾಡಿಕೊಂಡು ಬಂದಂಥ ಭಕ್ತರ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಬಂದಿರುವಂಥ ಈ ಕ್ಷೇತ್ರ. ಅದೇ ರೀತಿ ಇದರಲ್ಲಿ ಈ ಕ್ಷೇತ್ರದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಯಾಕಂದರೆ ಇವತ್ತು ತುಂಬ ವಿಚಾರ ಹೇಳಲಿಕ್ಕಿದೆ. ಹಾಗಿದ್ರೆ ಸ್ವಾಮೀಜಿಯವರಿಗೆ ಬೇರೆ ಕಡೆ ಹೋಗೋದ್ರಿಂದ ನಾವು ಚುಟುಕಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ತುಂಬ ಅನ್ನದಾನ ನಡೆಯುವಂಥ ಕಾರ್ಯಕ್ರಮ ಅಥವಾ ಬೇರೆ ಬೇರೆ ವ್ಯಕ್ತಿಗಳಿಗೆ ಅನುದಾನ ಕೊಡುವಂಥದ್ದು ಅಥವಾ ಒಂದು ಭಜನಾ ತಂಡ ಅಥವಾ ಸೇವಾ ಸಮಿತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆ ದೇವರ ಅನುಗ್ರಹದಿಂದ ಹಾಗೂ ಗುರು ಹಿರಿಯರ ಆಶೀರ್ವಾದದಿಂದ ನನ್ನ ಹಿತೈಷಿಗಳ ಒಂದು ಬಲದಿಂದ ಹಾಗೂ ಈ ಸೇವಾ ಸಮಿತಿಯ ನನಗೆ ಜೊತೆ ಕೊಟ್ಟು ದುಡಿಯುತ್ತಿರುವಂಥ ಒಂದು 30-40 ಹುಡುಗರಿದ್ದಾರೆ. ಅವರಿಗೆ ನಾನು ಮೊದಲಾಗಿ ಅವರಿಗೆ ಧನ್ಯವಾದ ಹೇಳಲೇಬೇಕು. ಯಾಕಂದರೆ ಇಷ್ಟು ಕಾರ್ಯಕ್ರಮಕ್ಕೆ ನನಗೆ ಬಲ ಕೊಟ್ಟವರು ಅವರು. ನಾನು ಒಬ್ಬ, ನನ್ನ ಹೆಂಡತಿ ಮಿಸ್ಸಸ್, ಆದರೆ 2 ಹೆಣ್ಣು ಮಕ್ಕಳು. ಅವರು ಉದ್ಯೋಗ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಕೆಲಸ ಕಾರ್ಯಕ್ಕೆ ತಡೆ ಆಗ್ತದೆ. ಅಂದರೆ ನನಗೆ ಈ ಒಂದು 30-40 ಜನ ನನಗೆ ಸಹಕಾರ ಕೊಟ್ಟಿದ್ದರಿಂದ ಇಷ್ಟು ದೊಡ್ಡ ಕ್ಷೇತ್ರವೂ ಕೂಡ ಆಯಿತು. ಅವರಿಂದಲೂ ನನ್ನಂದಲ್ಲ, ಕೊರಗಜ್ಜನ ಅನುಗ್ರಹದಿಂದ ಆ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಇವತ್ತು ಕೊಟ್ಟಿದ್ದಾರೆ. ಅವರಿಗೆ ದಿವ್ಯವಾದ ನಾನು ಪ್ರಣಾಮವನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನೂ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳೋ ಹಾಗೆ ಮಾಡಲಿ. ಹಾಗೆ ಮಾತಾಡಬೇಕಂತೇಳಿ ತುಂಬ ಆಸೆ ಇದೆ, ಮನಸ್ಸು ಇದೆ, ವಿಚಾರಗಳು ಇದೆ. ಅದು ಹೇಳುವಂಥ ಸಮಯ ಅಲ್ಲ ಅಂತೇಳಿ ನಾನು ಇನ್ನೊಂದು ಸಲ ಇದಕ್ಕಿಂತ ದೊಡ್ಡ ಈ ಸ್ವಾಮಿಗಳನ್ನು ಇನ್ನೊಂದು ಸಲ ಕರೆಸುವ, ಬೇರೆ ಬೇರೆ ಸ್ವಾಮಿಗಳನ್ನು ಕರೆಸುವಂಥ ಯೋಗ ಉಂಟು. ಯಾಕೆಂತ ಹೇಳಿದ್ರೆ ನನಗೆ ಒಂದು ಗುರುಗಳು ಹೇಳಿದಂಥ ಮಾತು, ಅದನ್ನು ಹೇಳಲೇಬೇಕು. ನನಗೆ ನನ್ನ ಗುರುಗಳು ಅಂತ ಹೇಳಿದ್ರೆ
10 ವರ್ಷದಿಂದ ನನಗೆ ಕರೆದು ದೀಕ್ಷೆ ಕೊಟ್ಟಂತ ರಾಜ್ಕುಮಾರ್ ಅಂತವ್ರು ಮಂಗಳೂರವರು ವಾಸ್ತು ತಜ್ಞರು. ಅವರು ನನಗೆ ಕರೆದು ದೀಕ್ಷೆ ಕೊಟ್ಟ, ನನಗೆ ಪರಿಚಯ ಇತ್ತು. ಕರೆದು ದೀಕ್ಷೆ ಕೊಟ್ಟು ಕುಲ್ಲೋರ್ಮುಖಾಂಬಿಕೆ ಅಭಯಸ್ಥದಿಂದ ನನಗೆ ದೀಕ್ಷೆ ಕೊಟ್ಟ ಹೊತ್ತಿನಿಂದ ನನ್ನ ದಿನದ ಬದುಕು ವೃದ್ಧಿಯಾಯಿತು. ಅದು ವೃದ್ಧಿಯಾಗಿ ಇವತ್ತು ಜನರಿಗೂ ಕೂಡ ಅದರಿಂದ ಒಂದು ಫಲಿಸುವಂಥ ಕೆಲಸ ಕಾರ್ಯ ಆಗ್ತಾ ಇದೆ. ಅವರಿಗೂ ನಾನು ಈ ಸಮಯದಲ್ಲಿ ದಿವ್ಯವಾದ ಪ್ರಣವವನ್ನು ಸಲ್ಲಿಸ್ತೇನೆ. ಅವರು ಇವತ್ತು ಕಾರ್ಯಕ್ರಮ ಬರಬೇಕಿತ್ತು. ಅದೇ ಇನ್ನೊಬ್ಬರು ನನ್ನ ಗುರುಗಳಾದ ಮಾದುಕೋಡಿಯ ಸ್ವಾಮಿ ಕೊರಗಜ್ಜೆ ಕ್ಷೇತ್ರ ವಿಜಯ ಸುವರ್ಣ ಅವರು, ಅವರ ಕ್ಷೇತ್ರದಲ್ಲಿ ಇವತ್ತು ಕೂಡ ಕೊರಗಜ್ಜನ ನೇಮೋತ್ಸವ. ಯಾಕಂತ ಹೇಳಿದ್ರೆ ನಾವು ಒಂದೇ ದಿವಸ ಇಟ್ಟು ನಮಗೆ ಗೊತ್ತಿರಲಿಲ್ಲ ಅವರಿತ್ತೆ ಅಂತೇಳಿ, ಆದರೂ ಒಂದೇ ದಿವಸ ಇಟ್ಟಾಗ ಅವರ ಕ್ಷಮಾಪಣೆ ಕೇಳಿಕೊಂಡು ನಮ್ಮನ್ನು ಮಾಡಲಿಕ್ಕೆ ಅನುಭವ ಕೊಟ್ಟಿದ್ದಾರೆ. ಅವರು ಇಲ್ಲಿಗೆ ಬರಬೇಕಾಗಿತ್ತು. ನನಗೆ ಅವರಿಬ್ಬರ ಮಾರ್ಗದರ್ಶನದಿಂದ ಇವತ್ತು ಕ್ಷೇತ್ರ ಇಷ್ಟು ಬೆಳೀತು, ಇನ್ನೂ ಕೂಡ ಬೆಳೀತದೆ ಅಂತೇಳಿ ಅವರು ಅಭಯವನ್ನು ಕೊಟ್ಟಿದ್ದಾರೆ. ಅವರ ಅಭಯದಿಂದ ಖಂಡಿತವಾಗಿ ನಾನು ಪುನೀತನಾಗಿದ್ದೇನೆ. ಅವರು ಏನು ಆಕಾಂಕ್ಷೆ ಹೇಳಿದ್ದಾರ ಅಥವಾ ಈ ಕ್ಷೇತ್ರ ಮುಂದೆ ಏನು ಆಗ್ತದೆ ಅಂತೇಳಿ ಎಲ್ಲ ನನಗೆ ಪಿಕ್ಚರನ್ನು ಕೊಟ್ಟಿದ್ರು. ಅವತ್ತು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಮುಂದೆ ಆದಾಗ ಅದು ನಾವು ಕೂಡ ದೇವರ ಸೇವೆ ಮಾಡುವಂತಾಗಲಿ, ನಿಮಗೆಲ್ಲರಿಗೂ ಅವಕಾಶ ಸಿಗಲಿ. ಮುಂದಿನ ನಮ್ಮ ವಿಜಯ ಗುರೂಜಿ ಹಾಗೂ ನಮ್ಮ ರಾಜ್ಕುಮಾರ್ ಅವರು ಹೇಳಿದಂಥ ಮಾತು ನಡೆಯುವಂತಾಗಲಿ ಆಗ್ತದೆ ಅಂತೇಳಿ ನಾನು ಖಂಡಿತವಾಗಿ ಭಾವಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸಭೆಯಲ್ಲಿ ಕೂತು ನಮಗೆಲ್ಲರಿಗೂ ನೀವೆಲ್ಲರೂ ಒಂದು ಹಿತವಚನದ ಮಾತುಗಳನ್ನಾಡಿ ಈ ದೇವರ ಪ್ರಸಾದವನ್ನು ಪಡ್ಕೊಂಡು, ಹಾಗೆ ಇವತ್ತು ಬಂದಂಥ ಎಲ್ಲ ಭಕ್ತಾಗದಿಗಳಿಗೂ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಭಾಗವಹಿಸಿದಂಥವರಿಗೂ ಹಾಗೂ ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೆ ನಡೆದಂಥ ಭಜನಾ ಮಂಡಳಿಯವರಿಗೂ ಎಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಾಕ್ಷಿ ಆಗ್ತಾ ಇದ್ದೇವೆ. ದೀಪ ಪ್ರಜ್ವಲನೆ ನಮ್ಮ ಆತ್ಮ ಶಕ್ತಿಯನ್ನು ಜಾಗೃತಿ ಮಾಡುತ್ತದೆ. ಯಾವಾಗ ನಾವು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆಯೋ ಆಗ ನಮ್ಮ ಸಂಕಲ್ಪ ಶಕ್ತಿಯು ಕಾರ್ಯನಿರತವಾಗಿ ನಾವು ಇಚ್ಛಿಸಿದ ಕಾರ್ಯವು ಪೂರ್ಣಗೊಳ್ಳುತ್ತದೆ. ಹಾಗಾಗಿ ಬಹಳಷ್ಟು ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ನಮ್ಮ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದಂತಹ ಪರಮ ಪೂಜ್ಯ ಶ್ರೀ 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 ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ, ಪೇಜಾವರ ಮಠಾಧೀಶರು ಹಾಗೂ ಶ್ರೀ ಅಯೋಧ್ಯ ರಾಮ ಮಂದಿರ ಟ್ರಸ್ಟ್ನ ಸದಸ್ಯರು ಇದೀಗ ಆಶೀರ್ವಚನವನ್ನು ನೀಡಬೇಕು ಅಂತ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಲೋಕದಲ್ಲಿ ಈ ಧರ್ಮ ಎಲ್ಲರೂ ಸುಖ ಸಂತೋಷದಿಂದ ಬದುಕಬೇಕು, ಇದರ ಸ್ಥಾಪನೆಗೋಸ್ಕರ ಭಗವಂತ ಯುಗ ಯುಗಗಳೆಲ್ಲ ಅವತರಿಸ್ತಾ ಇರ್ತಾನಂತೆ. ಹಾಗಾಗಿ ನಮ್ಮ ಧಾರ್ಮಿಕ ಪ್ರವೃತ್ತಿ ಅಂತಂದರೆ, ಅಥವಾ ನಾವು ಯಾರೆಲ್ಲ ದೇವರನ್ನು ನಂಬಿಕೊಂಡು ಬದುಕ್ತಾ ಇದ್ದೇವೆ, ಆಸ್ತಿಕರು ಅನಿಸಿಕೊಂಡವರು ನಾವು, ನಮ್ಮ ಪ್ರಯತ್ನ ಪರಿಪೂರ್ಣ ಸಫಲ ಆಗೋದು ಬರಿದೇ ನಮ್ಮ ಪ್ರಯತ್ನದಿಂದ ಅಲ್ಲ, ನಾವು ನಂಬಿದ ದೈವದೇವರ ಅನುಗ್ರಹದಿಂದಲೂ ಕೂಡ. ಹಕ್ಕಿ ಎತ್ತರದ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಬೇಕು ಅಂತಿದ್ರೆ 2 ರೆಕ್ಕೆ ಬೇಕು. ಹೇಗೋ ನಮ್ಮ ಬದುಕಿನ ಯಶಸ್ಸಿನ ಸೂತ್ರ ಒಂದು ನಮ್ಮ ಪ್ರಯತ್ನ, ಇನ್ನೊಂದು ದೇವರ ಅನುಗ್ರಹ. ಆ ದೇವರ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಗೆ ಬಗೆಯ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಏನು ಭಗವಂತನ ಆರಾಧನೆ? ಭಗವಂತ ಯಾವುದಕ್ಕೋಸ್ಕರ ಅವತಾರ ಮಾಡ್ತಾ ಇದ್ದಾನೆ? ಎಲ್ಲರೂ ಸುಖ ಸಂತೋಷದಿಂದ ಇರಬೇಕು ಅಂತ ಹೇಳಿಕೊಂಡು ಆ ಸೂತ್ರವನ್ನು ನಾವೂ ಬದುಕಿನಲ್ಲಿ ಅಳವಡಿಸಿಕೊಂಡೆವು ಅಂತಂದರೆ ಅದು ಭಗವಂತನ ಆರಾಧನೆ, ಅದು ದೇವರ ಆರಾಧನೆ. ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾವು ಬದುಕನ್ನು ಸಾಗಿಸ್ತಾ ಇದ್ದೇವೆ. ಇನ್ನೊಂದೆಡೆ ಗುಡಿ ಗೋಪುರಗಳನ್ನು ಕಟ್ಟಿ ದೇವರಿಗೆ ಮಂಗಳಾರತಿ ಮಾಡ್ತಾ ಇದ್ದೇವೆ, ವೈಭವದ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಇದು ದೇವರ ಆರಾಧನೆ ಆಗೋದಿಲ್ಲ. ಎಲ್ಲರಿಗೂ ಸುಖ ಸಂತೋಷ ಸಿಗುವಂತೆ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ತೇವೆ, ಧರ್ಮದ ಸೂತ್ರವನ್ನು ನಾವು ಬದುಕಿನಲ್ಲಿ ಮಾಡ್ತಾ ಇದ್ದೇವೆ ಅಂತಂದರೆ ಅದು ನಿಜವಾದ ದೇವರ ಆರಾಧನೆ. ಅದಕ್ಕೆ ಸ್ಫೂರ್ತಿ ಕೊಡುವಂತಹದ್ದು ಈ ಎಲ್ಲ ಬಾಹ್ಯದ ಪ್ರವೃತ್ತಿಗಳು. ದೇವರಾಯಿತು, ದೈವಗಳು ಏನು? ಭಗವಂತನ ಈ ಸೂತ್ರಕ್ಕೆ ನಾವು ಯಾವಾಗ ತಪ್ಪಿ ಬದುಕ್ತೇವೆ ಅದು ಭಗವಂತನ ದೇವರ ಆರಾಧನೆ ಆಗೋದಿಲ್ಲ, ಅದು ದೇವರಿಗೆ ಮಾಡುವ ದ್ರೋಹ.
ಎಲ್ಲರೂ ಸುಖದಿಂದಿರಬೇಕು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಯುಗ ಯುಗಗಳಲ್ಲಿ ಅವತರಿಸಿ ರಾವಣನ ಸಂಹಾರ ಮಾಡ್ತಾನೆ, ಕಂಸನ ಸಂಹಾರ ಮಾಡ್ತಾನೆ. ಏನಿದೆಯಲ್ಲ, ಅವರೆಲ್ಲ ಸಮಾಜಕ್ಕೆ ದ್ರೋಹಿಗಳಾಗಿ ಬದುಕಿದವರು. ನಾವು ಹಾಗೇ ನಾಳೆ ಬದುಕಿಗೆ ಪ್ರಾರಂಭ ಮಾಡಿದೆವು ಅಂತಂದರೆ ಅದು ದೇವರ ಆರಾಧನೆ ಆಗೋದಿಲ್ಲ. ಕಂಸ ಯಾರು? ಕೃಷ್ಣನ ಮಾವ. ಅವನ ಮಾವ ಅಂತ ನೋಡಿಲ್ಲ. ಸಮಾಜಕ್ಕೆ ಅಹಿತವಾಗಿ ಯಾರು ಬದುಕ್ತಾ ಇದ್ದಾನೆ ಅಂತಹವನು ಅವನ ನಿಗ್ರಹ ಮಾಡುವಂತಹದ್ದು ಭಗವಂತನ ಸಂಕಲ್ಪ. ಆ ಮೂಲಕ ಯಾರಿಗೂ ಲೋಕದಲ್ಲಿ ಕಷ್ಟ ಆಗಬಾರದು, ಎಲ್ಲರೂ ಸುಖದಿಂದ ಅವರವರ ಬದುಕನ್ನು ಬದುಕಬೇಕು. ಇದು ಭಗವಂತನ ಸಂಕಲ್ಪ. ಇಂತಹ ಸಂಕಲ್ಪವನ್ನು ಅರಿತು ನಾವು ಬದುಕಿನಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಂಡೆವು ಅಂತಂದರೆ ಅದು ನಿಜವಾದ ದೇವರ ಆರಾಧನೆ. ಇದಕ್ಕೆ ನಾವು ತಪ್ಪಿ ನಡೆದಾಗ ನಮ್ಮನ್ನು ಕಾಲಕಾಲಕ್ಕೆ ಎಚ್ಚರಿಸುವಂತಹದ್ದು ಈ ದೈವಗಳು. ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆಯುವ ಮೂಲಕ ಭಗವಂತನಿಗೆ ನಾವು ಅಪಚಾರವನ್ನು ಬಗೆದವು ಅಂತಂದರೆ ಆವಾಗ ದೇವತೆಗಳ ಸೇವೆಯನ್ನು ವಿಶೇಷವಾಗಿ ಮಾಡ್ತಾ ಇರುವಂತಹ ದೈವಗಳು ನಮ್ಮನ್ನು ಆ ಕಾಲಕ್ಕೆಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸುವ ಮೂಲಕ ನೀನು ಮಾಡಿದ ತಪ್ಪಾಗಿದೆ, ಸರಿದಾರಿ ಬಾ ಅಂತ ಹೇಳಿಕೊಂಡು ಈ ದೈವಗಳ ವ್ಯವಸ್ಥೆ. ಹಾಗಾಗಿ ದೈವದೇವರ ಆರಾಧನೆ ಅಂತಂದರೆ ಪ್ರಾಮಾಣಿಕವಾಗಿರುವ ಬದುಕನ್ನು ಬದುಕುವಂತಹದ್ದು. ಯಾರಿಗೂ ಸಮಾಜದಲ್ಲಿ ಸಂಕಷ್ಟ ಆಗದ ಹಾಗೆ ಬದುಕೋದು. ಎಷ್ಟು ಸಾಧ್ಯವೋ ಅಷ್ಟು ಸಮಾಜದಲ್ಲಿ ಎಲ್ಲರಿಗೂ ಒಳಿತಾಗುವಂತೆ ಬದುಕುವಂತಹದ್ದು. ಇವತ್ತು ಕುಕ್ಕೆಹಳ್ಳಿಯ ಕೊರಗಜ್ಜನ ಸೇವಾ ಸಮಿತಿ ಅಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದೆ. ಆ ಕಾರ್ಯದಲ್ಲಿ ಇವತ್ತು ವಾರ್ಷಿಕ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಅನೇಕ ಊರಿನ ಹಿರಿಯರು ಈ ಸಮಿತಿಯ ಜೊತೆಗೆ ಬೆನ್ನೆಲುಬಾಗಿ ನಿಂತುಕೊಂಡು ಈ ಕಾರ್ಯವನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅಂತಹ ಎಲ್ಲರಿಗೂ ಕೂಡ ವಿಶೇಷವಾಗಿ ಕುಲಾಲರ ಮುಂದೆ ನಿಂತುಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ನ್ಯಾಮೋತ್ಸವ ಪ್ರತಿದಿನ ನಡೀತದೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಭಾಳ ನಂಬಿಕೆಯ ಒಂದು ದೇವಸ್ಥಾನವಾಗಿ ಮೂಡಿ ಬರ್ತಾ ಇದೆ. ಜನರ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ತಮ್ಮ ಪ್ರಾರ್ಥನೆ ಮಾಡಿದರೆ ಆ ಇಷ್ಟಾರ್ಥವನ್ನು ನೆರವೇರಿಸುವಂಥ ಕೆಲಸ, ಆ ನಂಬಿಕೆ ಇವತ್ತು ಹೆಚ್ಚೆಚ್ಚು ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸಂತೋಷ್ ಕುಮಾರ್ ಅವರು ನನಗೆ ಇಲ್ಲಿ ಬರಬೇಕಂತ ನಾನು ಸಹ ಮಂಗಳೂರಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರಬೇಕಂತ ಎಣಿಸ್ಕೊಂಡಿದ್ದೆ. ಆದರೆ ಅವ್ರು ಇಲ್ಲಿಗೆ ಬರಬೇಕಂತ ಹೇಳಿದಾಗ ನಾನು ವಿನಯ್ ಗುರುಜಾರ್ ಇಲ್ಲಿ ಬರ್ತೆ ಅಂತ ಹೇಳೋದಕ್ಕೆ ಇವತ್ತು ನನಗೆ 3 ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿದೆ. 2 ಭಜನೆ, 1 ಜಟ್ಟಿಗೇಶ್ವರ ದೇವಸ್ಥಾನದ ಕಾರ್ಯಕ್ರಮ ಇದ್ದರೂ ಸಹ ಕೊರಗಜ್ಜ ದೇವರ ನಂಬಿಕೆ ಮೂಲಕ ಇವತ್ತಿಲ್ಲಿ ಬಂದಿದ್ದೇನೆ. ನನಗೆ ಭಾಳ ಇದ್ರ ಬಗ್ಗೆ ನಂಬಿಕೆಗಳು ಇಟ್ಕೊಂಡು ಇದ್ದವ. ಬಹುಶಃ ಕೃಷ್ಣ ಕುಲಾಲ್ ಅವರ ಈ ದೈವಸ್ಥಾನ ಯಾವ ರೀತಿ ಆಗಿದೆ ಅನ್ನೋದು ಅವರ ಇತಿಹಾಸ ಅವ್ರ ಬಾಯಿಂದ ಕೇಳಿಕೊಂಡಿದ್ದೇನೆ. ಸಂತೋಷ್ ಜಿಯವರು ಈ ವಿಚಾರಗಳನ್ನು ನನ್ನೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ನಮಗೆ ನಂಬಿಕೆ ಭಾಳ ಮುಖ್ಯ. ದೇವರನ್ನು ನಂಬ್ಕೊಂಡು ಹೋದರೆ ಯಾರಿಗೂ ಕೆಟ್ಟದಾಗೋದು ಒಳ್ಳೆಯದಾಗ್ತದೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ಸಂತೋಷ್ ಜಿಯವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಕೊರಗಜ್ಜ ದೇವಸ್ಥಾನ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ, ಈ ಭಾಗದ ಭಕ್ತ ಈಡೇರಿಕೆಯನ್ನು ಈಡೇರಿಸಲಿ ಅಂತ ಪ್ರಾರ್ಥಿಸಿ ನಾನು ತಮಗೆಲ್ಲ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ಯೆ ಕಾಣಿಸಿಕೊಂಡಿದ್ದು ಚಿಕಿತ್ಸೆಗಾಗಿ ಚೆನ್ನೈಗೆ ಹೋಗಿ ಬರುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ರಾಮಕುಲಾಲ್ ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಒಂದು ಚಿಕಿತ್ಸೆಗಾಗಿ ಚೆನ್ನೈಗೆ ಹೋಗಿ ಬರುವಂತಹ ಪರಿಸ್ಥಿತಿ, ಹಾಗಾಗಿ ಆದಷ್ಟು ಬೇಗ ತಾವು ಕೂಡ ಗುಣಮುಖರಾಗಿ ಬನ್ನಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಶ್ವೇತಾ, ಚೈತನ್ಯ, ಕೊರಗಜ್ಜ ಸೇವಾ ಸಮಿತಿಯಿಂದ ಪ್ರತಿ ವಿದ್ಯಾರ್ಥಿಗೂ ಕೂಡ ವಿದ್ಯಾರ್ಥಿನಿಯರಿಗೂ ಕೂಡ ತಿಂಗಳಿಗೆ
ತಮ್ಮ ಒಂದು ಶೈಕ್ಷಣಿಕ ವೆಚ್ಚದ ಅಂಗವಾಗಿ ತಿಂಗಳಿಗೆ 1,000 ರೂಪಾಯಿಯ ನಗದು ಬಹುಮಾನವನ್ನು ಸಹಾಯ ಧನವನ್ನು ನೀಡುವಂತಹ ಹೊತ್ತು. ಹಾಗಾಗಿ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಕೂಡ ಶಿಕ್ಷಣ ಅನ್ನುವಂಥದ್ದೇ ಬಹು ದೊಡ್ಡ ಆಸ್ತಿ. ಹಾಗಾಗಿ ತಮ್ಮ ಒಂದು ಶೈಕ್ಷಣಿಕ ಜೀವನದಲ್ಲಿ ಇನ್ನೆಷ್ಟು ಸಾಧನೆಗಳನ್ನು ಮಾಡಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತಾ ಇದ್ದೇವೆ, ಆಶಿಸ್ತಾ ಇದ್ದೇವೆ. ಇದೀಗ ವಸತಿಗಾಗಿ ಸಹಾಯಧನ ಲಕ್ಷ್ಮೀ ಪೂಜಾ ಎಲ್ಲಿ ಮೇಲೆ ಬಂದವರು ಪ್ರತಿಯೊಬ್ಬರು ಸ್ವಾಮಿಯವರ ಪಾದಕ್ಕೆ ಎಲ್ಲರೂ ವಂದಿಸಿದರು. ಯಾಕೆ? ಬೇರೆ ಯಾರಿಗೂ ಅವರ ಚರಣ ಮುಟ್ಟಿ ವಂದಿಸಲಿಲ್ಲ, ಸ್ವಾಮಿಯವರ ಪಾದಕ್ಕೆ ಚರಣ ಮುಟ್ಟಿ ವಂದಿಸಿದರು. ಯಾಕೆ? ಇಂಗ್ಲೆಂಡಿನ ದೊರೆ, ಅವನ ಹತ್ರ ಬೇಕಾದಷ್ಟು ಐಶ್ವರ್ಯ ಇತ್ತು. ಅವ ಎಲ್ಲ ವಿದ್ವಾಂಸರನ್ನು ಕರೆದು ಹೇಳ್ತಾನೆ, ನನಗೆ ದೇವರನ್ನು ನೋಡಬೇಕು, ನೀವು ಎಲ್ಲ ಪಾಂಡಿತ್ಯ ಎಲ್ಲ ಕಲ್ತವರು ವಿದ್ವಾಂಸರು, ನನಗೆ ದೇವರನ್ನು ನೋಡಬೇಕು, ಆ ಬಗ್ಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಖರ್ಚು ಮಾಡ್ತೇನೆ ಅಂತ. ಅದಕ್ಕೆ ಅವರು ವಿದ್ವಾಂಸರು ಹೇಳ್ತಾರೆ, ಒಂದು 3-4 ತಿಂಗಳ ಸಮಯ ಬೇಕು, ನಿನಗೆ ದೇವರನ್ನು ನಾವು ತೋರಿಸ್ತೇವೆ. ನೀನೇನು ಮಾಡಬೇಕಂದ್ರೆ ಎಲ್ಲ ಪ್ರಜೆಗಳನ್ನು ಕರೆದು, ಯಾರು ಬಡವರು ಇದ್ದಾರೆ, ಯಾರು ಶೋಷಿತರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಅವರಿಗೆಲ್ಲ ದಾನ ಮಾಡು. ನಿನ್ನ ಹತ್ರ ಬೇಕಾದಷ್ಟು ಸಂಪತ್ತಿದೆ ಅಲ್ಲ, ದಾನ ಮಾಡು. ಒಂದು 2-3 ತಿಂಗಳಾದ ಕೂಡಲೇ ಮೂಡಿ ಬಂದಿರುವಂತಹ ಬಹಳಷ್ಟು ಒಂದು ಸುಂದರವಾದ ಕಿರು ಚಿತ್ರ ಕುಕ್ಕೆ ಹಳ್ಳಿದ ಕಾರ್ಣಿಕದ ಅಜ್ಜಿ ಇದೀಗ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ನೆರೆದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಚಪ್ಪಾಳಿಯ ಮೂಲಕ ಈ ಒಂದು ಸುಂದರವಾದ ಕ್ಷಣಕ್ಕೆ ಸಾಕ್ಷಿಯಾಗಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಕೊರಗಜ್ಜನ ಕಾರ್ಣಿಕ ನಡೆಯುತ್ತಿದೆ. ಭಕ್ತರು ಕೂಡ ಸಾಕಷ್ಟು ಇಲ್ಲಿಗೆ ಬಂದು ತಮ್ಮ ಕಷ್ಟ ಸುಖವನ್ನು ಹಂಚಿಕೊಂಡು ಸೇವೆ ಕೊಟ್ಟು ಹೋಗ್ತಿದ್ದಾರೆ. ಅವರಿಗೆಲ್ಲರಿಗೂ ಸ್ವಾಮಿ ಕೊರಗಜ್ಜನು ಉತ್ತಮ ಆರೋಗ್ಯ ಭಾಗ್ಯವನ್ನು ಕರುಣಿಸಿದ್ದಾನೆ. ಅದೇ ರೀತಿಯಲ್ಲಿ ಇನ್ನು ಮುಂದೂ ಕೂಡ ಈ ಕುಕ್ಕೇಹಳ್ಳಿ ಕೊರಗಜ್ಜನ ಈ ಕ್ಷೇತ್ರವು ಉತ್ತರೋತ್ತರ ಅಭಿವೃದ್ಧಿಯಾಗುವಂಥ ಕೊರಗಜ್ಜನು ಹಾರೈಸಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟಕ್ಕೆ ತಮಗೆ ವಂದಿಸು ನನ್ನ ಮಾತನ್ನು ಮುಗಿಸಿ. ಜೈ ಹಿಂದ್. ಧನ್ಯವಾದಗಳು ಸರ್ ತಮಗೆ. ಇದೀಗ ತುಳು ಆಲ್ಬಮ್ ಸಾಂಗ್ ಪ್ರಿಯಾ ಎನ್ನುವಂತಹ ಆಲ್ಬಮ್ ಸಾಂಗ್ನ ಶುಭ ಮುಹೂರ್ತ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ತುಳು ಆಲ್ಬಮ್ ಸಾಂಗ್ ಪ್ರಿಯಾ ಎನ್ನುವಂತಹ ಇದರ ಶುಭ ಮುಹೂರ್ತ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಬಂದಿರುವಂತಹ ಎಲ್ಲ ಗಣ್ಯರು ಈ ಒಂದು ತಂಡವನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೇನು ಕೆಲವೇ ಸಮಯದಲ್ಲಿ ಸುಂದರವಾದ ತುಳು ಆಲ್ಬಮ್ ಸಾಂಗ್ ಪ್ರಿಯಾ ಅನ್ನುವಂಥದ್ದು ಬಿಡುಗಡೆಯಾಗಲಿಕ್ಕಿದೆ. ಉಪಯೋಗ ಬರ್ತದೆ ಅಂತ ಇನ್ನೊಂದು ಸಾರಿ ಹೇಳಿದ್ದೇನೆ. ಪ್ರಾಯಶಃ ಏನೋ ಡಾಕ್ಯುಮೆಂಟ್ ಅವರು ಕ್ರಯ ಕೊಟ್ಟಂಥ ಜಾಗ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ್ದೇನೆ. ಅದು ಮಾಡ್ಕೊಳ್ಳೋದು ಬೆಟರ್. ಸೊ ಏನೇ ಇರಲಿ, ಈ ಕ್ಷೇತ್ರ ಇನ್ನೂ ಬೆಳಗಲಿ, ಊರ ಪರ ಊರ ಭಕ್ತಾದಿಗಳ ಸಂಕಷ್ಟ ಈ ಜಾಗದಲ್ಲಿ ನಿವಾರಣೆ ಆಗಲಿ. ಇಲ್ಲಿ ನನಗೆ ದೈವದ ಮುಂದೆ, ಹಿರಿಯರ ಮುಂದೆ, ಸ್ವಾಮೀಜಿಗಳ ಮುಂದೆ 2 ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ದಯಪಂಡ ಒಂಜಿ ನೇಮೋತ್ಸವ ಮಲ್ಪುನಲ ಅಂಚನೆ ನೇಮೋತ್ಸವ ತೂಪುನಲ ಒಂಜಿ ಪುಣ್ಯದ ಕಾರ್ಯ ಎಂದೇ ಬನೋಲಿ. ನಮ್ಮ ನೇಮೋತ್ಸವ ಮಲ್ಪಡು ಬಂದಿಜ್ಜಿ ಪುಣ್ಯ ಬರುಡಾಂಡ ಅವಿನ ತೂಪಿನೊಂಜಿ ಯೋಗ ಎತ್ತನ ಪುಣ್ಯದ ಕಾರ್ಯ ನನಗೆ ಅಂಚಿನ ದಿನ ವೇದಿಕೆ ಇಂಥ ದಿನಟು ವೇದಿಕೆ ಮುಪ್ಪುನಂಚಿನ ಪೂರ ಪ್ರತಿಯವರೆಗ್ಲ ಇಂಥ ತಾಳ್ಮೇಡು ಪ್ರತಿಯವರ ಕೂಲ್ದು ಪೂರ ತೂವೊಂದುಲ್ಲರು ಅಗಲೇ ಪೂರಗಲ್ಲ ಎನ್ನ ಮೋಕೆದ ಸೊಲ್ಮೇಲ್ ಸಂದೊಂದುಲ್ಲೆ ಅಂಚನೆ ಕೊರಗಜ್ಜ ದೈವಸ್ಥಾನದ ಬಗ್ಗೆ ಪನವೇದಾಲಜ್ಜಿ ಪೂರಗಲೇ ಗೊತ್ತಿದ್ದ ವಿಚಾರ. ನಾನು ಸುಮಾರು 1 ವರ್ಷದ ಪಿರ ಈ ಒಂಜಿ ಪೊಟ್ಟುದ ನೇಮೋತ್ಸವಗಳಿಗೆ ಬದಿತ್ತೆ. ಆ ಒಂಜಿ ಪೊಟ್ಟುಡು ಈ ಒಂದು ದೈವಸ್ಥಾನದ ದೈವದ ಕಾರ್ಣಿಕ ದೂದು ದಾದನ ಇಂಕೊಂಜಿ ಗೊತ್ತುಜ್ಜಿ ಈ ಒಂದು ದೈವಸ್ಥಾನ ಬತ್ತು ದಾಲ ಒಂದು ಸೇವೆ ಮಲ್ಪಡು ದಾಲ ಮುಂದೋಗಿ ಕೆಲಸ ಮಲ್ಪಡು ಬಂದು ಹಿಂಗೆ ಆಸೆ ಆಂಡು
ಐಕ್ ಇಂಕನ ಕೊರಗಜ್ಜೆ ದೇವಸ್ಥಾನದ ಕೃಷ್ಣ ಕುಲಾಲು ಮಸ್ತ್ ಎಂಕಲೆ ಒಂಜಿ ಸಹಕಾರ ಕೊರಿಯರು ಅಂಚನೆ ಆರ್ನ ನೇತೃತ್ವಡು ಕೊರಗಜ್ಜೆ ದೇವಸ್ಥಾನದ ಸೇವಾ ಸಮಿತಿ ಉದ್ಘಾಟನೆ ಸಮಾರಂಭ ನಡೆತಂಡು ಅಂಚನೆ ಕೊರೋನಾ ಒಂಜಿ ತುರ್ತು ಸಂದರ್ಭಡು ಈ ಒಂಜಿ ಕೊರಗಜ್ಜ ದೈವಸ್ಥಾನದ ಮುಂದೊಳತ್ತೊಡು ಪೂರಲ ಎಡ್ಡೆ ರೀತಿಯ ನಡತಂದುಂಡು ಅಂಚನೆ ಈ ದೇವಸ್ಥಾನಕ್ಕೂ ಪೂರ ಭಕ್ತಾಭಿಮಾನಿಗಳು ಬತ್ತದು ಮುಲ್ಪದ ಒಂದು ಕಾರಣಿಕ ದಾದ ಬಂಡದು ಪ್ರತಿಯೊರಿಗಳ ಸಾಧಾರಣೆ ಮನ ಗೊತ್ತಾತನ ಅಂಚೆಸರಾದ ಪ್ರತಿಯೊರಿಯಲ್ಲ ಈ ಕೊರಗಜ್ಜೆ ದೇವಸ್ಥಾನಡು ಎಡೆಡ್ಡೆ ಕಾರ್ಯಕ್ರಮ ದುಮ್ಮುಗಳ ನಡಪಾಡು ಬಂಡದು ಅಂಚನೆ ಆ ಕೃಷ್ಣ ಕುಲಾಲ್ರು ಈ ವೇದಿಕೆಯಲ್ಲಿತ್ತದು ಎಂಕೆಲೆಗೆ ಒಂಜಿ ಅವಕಾಶ ಕೊರನೆ ಅರೆಗೆಲ ಒಂಜಿ ವಂದನೆಯನ್ನು ಸಲ್ಲಿಸಂದು ನನ್ನ ದುಂಬುಲ ಈ ಕೊರಗಜ್ಜೆ ದೇವಸ್ಥಾನ ಉತ್ತರ ಅಭಿವೃದ್ಧಿಯಾದದು ಪ್ರತಿಯೊರಿಗಳ ಎಡ್ಡೆನ ಒಂಜಿ ಜನಕ್ಕೆಲ್ಲ ಕಷ್ಟ ನಾವು ಅದನ್ನು ನಿಜವಾಗಿ ಅದು ಕಲ್ಲೇ ಅಲ್ಲ ಅಂತ ನೀವು ಹೇಳುವುದಿದೆ ನನ್ನ ಎದುರಿನಲ್ಲಿ ಎದೆ ತಟ್ಟಿ ಹೇಳಿ, ತೊಂದರೆ ಇಲ್ಲ. ಆ ಕಲ್ಲುಗುಂಡನ್ನು ಇವತ್ತು ದೇವರು ಅಂತ ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಎಷ್ಟು ಪರಿವರ್ತನೆ ಆಗಿರಬೇಕು ಸ್ವಲ್ಪ ಯೋಚನೆ ಮಾಡಿ. ಇದು ನಾವು ಕಾಣಬೇಕು ಸಮಾಜದಲ್ಲಿ. ಹಾಗೆ ಸ್ವಲ್ಪ ಪೆಟ್ಟು ಕಡಿಮೆ ತಿಂದದ್ದು ಕಲ್ಲು ಮತ್ತೊಂದಿತ್ತು. ಅದರಿಂದ ದೇವರು ಅಂತ ನಾವು ಯಾವ ಕಲ್ಲನ್ನು ವಿಗ್ರಹವನ್ನು ನಾವು ಪೂಜೆ ಮಾಡ್ತೇವೋ ಅದರ ಹೊರಗಡೆ ದಾರಂದಕ್ಕೆ ನಿಲ್ಲಿಸಲಿಕ್ಕೆ ಸ್ವಲ್ಪ ಪೆಟ್ಟು ಕಡಿಮೆ ತಿಂದ ಕಲ್ಲನ್ನು ಉಪಯೋಗ ಮಾಡಿ ದಾರನ ಮಾಡ್ತಾರೆ. ಮತ್ತು ಸ್ವಲ್ಪ ಪೆಟ್ಟು ಕಡಿಮೆ ತಿಂದದ್ದು ಕಲ್ಲಿದ್ದರೆ ಆ ಮೆಟ್ಲು ಹತ್ಕೊಂಡು ಬರುವಾಗ ಮೆಟ್ಲಿಗೆ ಹಾಕ್ತಾರೆ, ಯಾಕೆ ಜಾರಿ ಬೀಳಬಾರ್ದು ಅಂತ. ಪೆಟ್ಟು ಸ್ವಲ್ಪ ಕಡಿಮೆ ತಿಂದಿದೆ. ಒಂದು ದಿವಸ ಆ ಕಲ್ಲು ಬೇರೆ ಉಳಿದ ಕಲ್ಲಿನ ಹತ್ರ ಕೂತ್ಕೊಂಡು ಮಾತಾಡಿ ಹೇಳ್ತದಂತೆ, ನೀನು ಮತ್ತು ನಾವೆಲ್ಲ ಒಟ್ಟಿಗೆ ಒಂದೇ ಗುಡ್ಡದಲ್ಲಿ ಒಟ್ಟಿಗೆ ಇದ್ದವರು, ನಿನ್ನನ್ನು ಎಲ್ಲರೂ ಕೈ ಮುಗಿದು ಪೂಜೆ ಮಾಡ್ತಾರೆ, ಶ್ರದ್ಧಾಭಕ್ತಿಯಿಂದ ಆರಾಧಿಸ್ತಾರೆ, ನನಗ್ಯಾಕೆ ಈ ಬುದ್ಧಿ ಬಂತಪ್ಪ, ನನ್ನನ್ನು ಇಲ್ಲಿ ಕಾಲಡಿ ಹಾಕಿ ತೊಳಿತಾ ಇದ್ದಾರಲ್ಲ ಅಂತ ಕೇಳುವಾಗ ಆ ಒಳಗಿದ್ದ ಕಲ್ಲು ಹೇಳ್ತದಂತೆ, ನಾನು ಎಷ್ಟು ಪೆಟ್ಟು ತಿಂದಿದ್ದೇನೆ ಗೊತ್ತಾ ನಿನಗೆ? ನೀನು ಎಷ್ಟು ಪೆಟ್ಟು ತಿಂದಿದ್ದಿ? ಅದೇ ನೀನು ಪೆಟ್ಟು ತಿನ್ನಲಿಲ್ಲ, ನೀನು ತಿಂದ ಪೆಟ್ಟು ಕಡಿಮೆ. ಕೊರಗಜ್ಜ ದೇವಸ್ಥಾನದ ವಾರ್ಷಿಕ ನೇಮೋತ್ಸವ ಕಾರ್ಯಕ್ರಮ ಮತ್ತು ಧಾರ್ಮಿಕ ಕಾರ್ಯಕ್ರಮದ ಜೊತೆಯಲ್ಲಿ ಅನ್ನಸಂತರ್ಪಣಾ ಕಾರ್ಯಕ್ರಮದ ಪವಿತ್ರವಾದಂಥ ಒಂದು ಕಾರ್ಯಕ್ರಮ. ನಾವು ಪರಶುರಾಮನ ಸೃಷ್ಟಿಯ ಊರಲ್ಲಿ ನಾವು ಪ್ರಕೃತಿಯನ್ನು ನಂಬ್ತೇವೆ. ನೀರನ್ನು ದೇವರ ರೂಪದಲ್ಲಿ ಕಾಣ್ತೇವೆ, ಗಾಳಿಯನ್ನು ದೇವರ ರೂಪದಲ್ಲಿ ಕಾಣ್ತೇವೆ, ನಾಗನನ್ನು ದೇವರ ರೂಪದಲ್ಲಿ ಕಾಣ್ತೇವೆ. ದೈವ, ದೇವಸ್ಥಾನ, ಇಡೀ ಪ್ರಕೃತಿಯನ್ನೇ ನಾವು ಆರಾಧನೆ ಮಾಡ್ತೇವೆ. ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಡ್ತದೆ. ನಮಗೆ ಶುದ್ಧವಾದಂಥ ಗಾಳಿ ಕೊಡ್ತದೆ, ಶುದ್ಧವಾದಂಥ ನೀರು ಕೊಡ್ತದೆ, ನಾವು ವಾಸಿಸುವಂಥ ಭೂಮಿ ಎಲ್ಲವೂ ಪ್ರಕೃತಿದತ್ತವಾಗಿ ಬಂದಿರುವಂಥದ್ದು. ನಮ್ಮ ಪರಶುರಾಮ ಸೃಷ್ಟಿಯ ಊರಲ್ಲಿ ನಾನಾ ರೀತಿಯ ಆರಾಧನೆಗಳು ಮಾಡ್ತೇನೆ. ನಾನೀಗ ಸಾಲಿಕೆರೆ ದುರ್ಗಾ ಪರಮೇಶ್ವರ ದೇವಸ್ಥಾನದ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿಗೆ ಆಗಮಿಸಿದೆ. ಅಲ್ಲಿ ನಾಗನ ಆರಾಧನೆ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರು. ಒಂದ್ಸಲ ನಾನು ಬಂಟ್ವಾಳಕ್ಕೆ ಹೋಗಿದ್ದೆ. ಅಲ್ಲಿ ಶ್ರೀಯುತ ರಮನಾಥ್ರೇವರು ಸಚಿವರಾಗಿದ್ದರು. ಮುರುಗನ್ ಅನ್ನುವಂಥ ಒಬ್ಬ IFS ಅಧಿಕಾರಿ ಬಂದು, ಇಲ್ಲಿ ಕೂಡ ಅವರು SP ಆಗಿದ್ದರು. ಅವರು ಹೇಳ್ತಾ ಇದ್ರು, ನಾವೊಂದು ಹೊಸ ಠಾಣೆಯನ್ನು ತೆರೆದಿದ್ದೇವೆ, ಅದನ್ನೊಂದು ಕ್ವಾರ್ಟರ್ಸ್ನಲ್ಲಿ ಮಾಡಿದ್ದೇವೆ. ಆ ಕ್ವಾರ್ಟರ್ಸ್ನಲ್ಲಿ ಆ ಠಾಣೆ ಪ್ರಾರಂಭ ಆದ ನಂತರ ಇಡೀ ಊರಲ್ಲಿ ಒಂದು ರೀತಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಅಲ್ಲಿ ಬಂದಂಥ ಎಲ್ಲ ಅಧಿಕಾರಿಗಳು ಕೂಡ 2 ತಿಂಗಳಲ್ಲಿ 3 ತಿಂಗಳಲ್ಲಿ ವರ್ಗಾವಣೆ ಆಗಿ ಹೋಗ್ತಾರೆ.
ಆ ಕ್ವಾರ್ಟರ್ಸಿಗೆ ನಾಗನ ದೋಷ ಇದೆ ಅಂತೇಳಿ ಒಬ್ಬ IFSನ ಅಧಿಕಾರಿ, IPSನ ಅಧಿಕಾರಿ, IASನ ಅಧಿಕಾರಿ ಅಥವಾ ಒಬ್ಬ ವಿಜ್ಞಾನಿ ನಾಗನ ಶಕ್ತಿಯ ಬಗ್ಗೆ ತಿಳ್ಕೊಂಡಿದ್ರೆ ನಾವು ಆರಾಧಿಸುವಂಥ ಒಂದು ಶಕ್ತಿ ಎಷ್ಟು ಮಟ್ಟಿಗೆ ಶಕ್ತಿದಾಯಕವಾಗಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮಲ್ಲಿ ಅನೇಕ ಪವಿತ್ರವಾದಂಥ ದೇವಾಲಯಗಳು, ಧರ್ಮಸ್ಥಳ ಪುಣ್ಯಕ್ಷೇತ್ರ, ಕಟೀಲು ಪುಣ್ಯಕ್ಷೇತ್ರ, ಉಡುಪಿ ಭಾಳ ಪವಿತ್ರವಾದಂಥ ಪುಣ್ಯಕ್ಷೇತ್ರ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಭಾಳ ಪವಿತ್ರವಾದಂಥದ್ದು.
ಸ್ವಾಮಿ ತನಿಯ ನಿನ್ನನೆ ಅಭಯ ಸ್ವಾಮಿ ತನಿಯ ನಿನ್ನನೆ ಅಭಯ ಮಹಿಮೆದ ಮಣ್ಣದ ಮಾಯ್ಕಾರ ಉಡಲದ ಗೇನುದ ಗುರಿಕಾರ ಮಹಿಮೆದ ಮಣ್ಣದ ಮಾಯ್ಕಾರ ಉಡಲದ ಗೇನುದ ಗುರಿಕಾರ ಭೂಮಿಯ ಕಸ ಆಕಾರ ತಿಪೆಯ ಗೆಲುಗೆ ಆಸರ ಅಜ್ಜ ಇರೇಂಗ ಆಧಾರ ಮಹಿಮೆದ ಮಣ್ಣದ ಮಾಯ್ಕಾರ ಉಡಲದ ಗೇನುದ ಗುರಿಕಾರ ಸೂಟರ ಪೇಟದ ನಡಿಟು ಪುಣ್ಯದ ಪಾದ ಕಷ್ಟದ ಕಾಲದ ದೊರೆಯಿನವರ ಪುರ್ಸಾದ ಕಣ್ಣದ ನೀರ ಬನಿ ಸಿರಿ ಕರಿಗಂದುಡಿ ಮಾಜಿದಿನಿ ಕಣ್ಣದ ನೀರ ಬನಿ ಸಿರಿ ಕರಿಗಂದುಡಿ ಮಾಜಿದಿನಿ ಗಗ್ಗರದ ಬರಡು ಅಜ್ಜ ನಿನ್ನ ಜನನೆ ಅಜಿ ಮುಜಿಗಳಿಗೆ ಬದುಕು ಬಂಗಾರನೆ ಕಪ್ಪುದ ಮೋನೆ ಕಲೆ ಕಾರ್ಣಿಕ ವರನೆ ಸ್ವಾಮಿ ತನಿಯ ನಿನ್ನನೆ ಅಭಯ ಮಹಿಮೆದ ಮಣ್ಣದ ಮಾಯ್ಕಾರ ಉಡಲದ ಗೇನುದ ಗುರಿಕಾರ
ಸ್ವಾಮಿ ತನಿಯ ನಿನ್ನನೆ ಅಭಯ ಸ್ವಾಮಿ ತನಿಯ ನಿನ್ನನೆ ಅಭಯ ಕಾಡದ ಪೊರ್ಪುಗು ಒಲಿಯಿನ ಕಲ್ಜಿಗ ಮಾಯೆ ಬಾಡದಿ ಬದುಕಗು ಐಸಿರ ಕೊರಗ ತನಿಯೇ ನಂಬುದಿ ಉಸುಲು ಅಜ್ಜೈ ಕೊಲ್ಲುದಿ ಉಜ್ಜಾಲು ನಂಬುದಿ ಉಸುಲು ಅಜ್ಜೈ ಕೊಲ್ಲುದಿ ಉಜ್ಜಾಲು ನಿರ್ಮಲ ಚಿತ್ತದ ಎಸಲಡು ಅರಳಿನ ಭಕ್ತಿದ ಸಾಲದ ಆರತಿ ಅರ್ಪಣೆ ದಿಟ್ಟಿದ ತಿರ್ಲು ಬುಲಂಡ ಸತ್ಯದ ನಿರಲು ಸ್ವಾಮಿ ತನೆಯ ನಿನ್ನನೆ ಅಭಯ ಮಹಿಮೆದ ಮಣ್ಣದ ಮಾಯ್ಕಾರ ಉಡಲದ ಗೇಣದ ಗುರಿಕಾರ ಮಹಿಮೆದ ಮಣ್ಣದ ಮಾಯ್ಕಾರ ಉಡಲದ ಗೇಣದ ಗುರಿಕಾರ ಭೂಮಿಯ ಕಸ ಆಕಾರ ದಿಪೆ ಗೆಲುಗೆ ಆಸರ ಅಜ್ಜ ಇರೆಂಗ ಆಧಾರ ಮಹಿಮೆದ ಮಣ್ಣದ ಮಾಯ್ಕಾರ